ಕಾಲ್ಸೇತುವೆಯಿಂದ ನದಿಗೆ ಬಿದ್ದು ಕಾಲೇಜು ವಿದ್ಯಾರ್ಥಿನಿಗೆ ಗಾಯ, ಪ್ರಾಣಪಣಕ್ಕಿಟ್ಟು ಜೀವ ಉಳಿಸಿದ ಉದಯ್ ಕುಮಾರ್. ಧ್ವಂಸಗೊಂಡ ದೇರಂಬಳ ಸೇತುವೆ ಪುನರ್ ನಿರ್ಮಿಸುವುದಕ್ಕಾಗಿ ತೀವ್ರ ಪ್ರತಿಭಟನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಹಲವು ವರ್ಷಗಳಿಂದ ಧ್ವಂಸಗೊಂಡಿರುವ ಜೋಡುಕಲ್ಲು ಮಡಂದೂರು ದೇರಂಬಳ ಸೇತುವೆಯನ್ನ ಪುನರ್ ನಿರ್ಮಿಸದ ಕಾರಣ ಅಪಘಾತಗಳು ಪದೇ ಪದೇ ಸಂಭವಿಸುತ್ತಿರುವ ನಡುವೆಯೇ ಕಾಲ್ಸೇತುವೆ ಮೂಲಕ ತೆರಳುತ್ತಿದ್ದ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ನದಿಗೆ ಬಿದ್ದು ಗಾಯಗೊಂಡಿದ್ದಾಳೆ. ಸ್ಥಳೀಯ ನಿವಾಸಿ ಐತಪ್ಪ ಪೂಜಾರಿಯವರ ಪುತ್ರಿ ನಿಶ್ಮಿತಾ ಅಪಘಾತಕ್ಕೀಡಾದ ವಿದ್ಯಾರ್ಥಿನಿ. ಸಹೋದರಿ ಸುಷ್ಮಿತಾ ಅವರ ಕೈ ಹಿಡಿದು ಕಾಲ್ಸೇತುವೆ ದಾಟುತ್ತಿದ್ದ ವೇಳೆ ನಿಶ್ಮಿತಾ ನದಿಗೆ ಏಕಾಏಕಿ ಬಿದ್ದಿದ್ದಳು. ಇದನ್ನು ಗಮನಿಸಿದ ಸ್ಥಳೀಯ ನಿವಾಸಿ ಉದಯ್ ಕುಮಾರ್ ನದಿಗೆ ಇಳಿದು ಸಾಹಸಮಯವಾಗಿ ವಿದ್ಯಾರ್ಥಿನಿಯನ್ನ ರಕ್ಷಿಸಿದ್ದಾರೆ. ಗಾಯಗೊಂಡ ನಿಶ್ಮಿತಾಳನ್ನ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆ ಸಂಜೆ ಬಸ್ಸಿನಿಂದ ಇಳಿದು ಮೀಂಜಾ ಕಡೆಗೆ ತೆರಳುತ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. 1999-2000 ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪ್ಪಳ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಮಡಂದೂರು ದೇರಂಬಳ ಸೇತುವೆ ಅತಿಯಾದ ಮರಳುಗಾರಿಕೆಯಿಂದ ಕಂಬಗಳು ದುರ್ಬಲಗೊಂಡು ಹಲವು ವರ್ಷಗಳ ಹಿಂದೆ ಕುಸಿದಿತ್ತು. ಸೇತುವೆ ಕುಸಿದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮಲೆಯೋರ ಹೆದ್ದಾರಿಗೆ ಸುಲಭವಾಗಿ ತಲುಪುವ ಪ್ರಮುಖ ಸಂಪರ್ಕ ಮಾರ್ಗವೇ ಸ್ಥಗಿತಗೊಂಡಿತು. ಕಾಂಕ್ರೀಟ್ ಪಾದಚಾರಿ ಸೇತುವೆಯಾಗಿದ್ದ ಇದನ್ನ ಕಾಲ್ನಡಿಗೆಯ ಪ್ರಯಾಣಿಕರ ಜೊತೆಗೆ ದ್ವಿಚಕ್ರ ವಾಹನ ಸವಾರರು ವ್ಯಾಪಕವಾಗಿ ಬಳಸುತ್ತಿದ್ದರು. ಸೇತುವೆ 2 ಬದಿಗಳು ಟಾರ್ ರಸ್ತೆ ನಿರ್ಮಿಸಿದ್ದರಿಂದ ಸ್ಥಳೀಯರು ಮುಖ್ಯವಾಗಿ ಇದೇ ಮಾರ್ಗವನ್ನ ಅವಲಂಬಿಸಿದ್ದರು. ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯ ಜನರು ಬಳಸುತ್ತಿದ್ದ ಈ ಪ್ರಮುಖ ಸೇತುವೆ ಕುಸಿದು ಹಲವು ವರ್ಷಗಳಾದರೂ ಇದುವರೆಗೆ ಪುನರ್ ನಿರ್ಮಿಸಲು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಸೇತುವೆ ಕುಸಿದಿರುವುದರಿಂದ ಜನರು ಜೀವವನ್ನ ಪಣಕ್ಕಿಟ್ಟು ಕಾಲ್ಸೇತುವೆಯನ್ನ ಬಳಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಅಪಘಾತವು ಅಧಿಕಾರಿಗಳ ಗಂಭೀರ ನಿರ್ಲಕ್ಷ್ಯದ ಪರಿಣಾಮ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ഗ്രാമ പഞ്ചായത്തിലെ തികൃപ്പാത വാർഡിൽ തികൃപ്പാത ദേറമ്പള സടക്ക് റോഡുമായി അനുബന്ധിച്ചുള്ള ഫുട് ബ്രിഡ്ജ് ഏതാനും വർഷങ്ങൾക്ക് മുമ്പ് തകർന്ന് പുഴയിലേക്ക് മറിയുകയും ചെയ്ത് നാട്ടുകാർ വിദ്യാർത്ഥികളും കോങ്ക് പാലത്തിലൂടെയാണ് ഇന്ന് സഞ്ചരിക്കുന്നത്. ഇന്ന് വൈകുന്നേരം 4:30 കമ്പ്യൂട്ടർ ക്ലാസ്സിൽ പോയ വിദ്യാർത്ഥിയെ കൂട്ടാൻ വേണ്ടി എത്തിയ സുസ്മിത എന്ന ഏട്ടത്തി ആ കൗങ്ങ് പാലത്തിൽ നിന്ന് പുഴയിലേക്ക് വീഴുകയും തൊട്ടടുത്തുണ്ടായിരുന്ന ഉദയ് കുമാർ എന്ന വ്യക്തി സുസ്മിതയെ രക്ഷിക്കുകയാണ് ചെയ്തത്. സുസ്മിതയെ ഇന്ന് മംഗലപ്പാടി ഹോസ്പിറ്റലിൽ എത്തിക്കുകയും അവിടെ നിന്ന് സ്കാനിങ്ങിന് വേണ്ടി കാസർഗോഡ് ജനറൽ ഹോസ്പിറ്റലിലേക്ക് കൊണ്ടുപോവുകയും ചെയ്തു. നാട്ടുകാരുടെ ഇന്ന് ഏറ്റവും വലിയ ദുരിതമായാണ് കാണുന്നത് ഈ പാലം. ഇതിന് എത്രയും പെട്ടെന്ന് നല്ലൊരു പാലം പണിഞ്ഞ് നാട്ടുകാർ യാത്രാ സൗകര്യം ഒരുക്കി കൊടുക്കണമെന്ന് അഭ്യർത്ഥിക്കുന്നു.